ಸಿಗ್ತದಂತ ಹೇಳಿ ಗೊತ್ತಿಲ್ಲ. ಚಿಕ್ಕು ಸೀರಾ ಆಯ್ತಾ ಸೀರಾ ಬಹುದು ಹೋಗೆ ಯಾವ ಹೆಂಗೆ ಎಕ್ಕದಿಜ್ಜಿ ಒಳ್ಳೆದಾಗ್ತದೆ. ಪೈನಾಪಲ್ ಎಲ್ಲ ನೀವು ಪೈನಾಪಲ್ದು ಶೀರ ತಿಂದಿರ್ತೀರಾ? ಶೀರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇರ್ತದೆ ಅಂತ ಹೇಳಿ ಒಂದು 5-6 ದಿನದಲ್ಲಿ ಬೇಗ ಹಣ್ಣು ಹಳದಿ ಬರ್ತದೆ. ನಮಸ್ಕಾರ ಅಂದೆ ಐಟ್ ದಾದಾಂಡಲ ಸ್ಪೆಷಲ್ ಮಲ್ಪೋರ ಸ್ಪೆಷಲ್ ಡಾಟಾ ಮಲ್ಪೊಡು ಅಂದೆ ಕಲ್ಲಿ ಕಟ್ಟಿದ ತೀರ್ಥಪುರದ ಬಂದಿ ತಾವು ಅಂದೆ ತೀರ್ಥಪುರದ ಬುಡೌದು ಅದೇ ಅಂಡಿ ಬೂರ್ಪುಲಾಡ ಎಂಚು ಸತಿ ಬೆತ್ತುಲಾಯಿ ಹೋಗುಚಿ ಅವು ಪೋತಿಜ ಅಂದೆ ನಮಸ್ಕಾರ. ಇವತ್ತು ನಾವೆಲ್ಲ ಚಿಕ್ಕು ಕೊಯ್ಲಿಕ್ಕೆ ಅಂತೇಳಿ ಬಂದಿದ್ದೇವೆ. ಅದರಲ್ಲಿ ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂತ ಹೇಳಿ ಚಿಕ್ಕ ಕೊಯ್ಯುವ. ಅದು ನಾವೊಂದು ನಿಮಗೆ ಅದು ಹೇಗೆ ಅಂದರೆ ಅಂದರೆ ಈಗ ನಾವು ತೆಗೆದು ಅದನ್ನು ಹಣ್ಣು ಮಾಡಲಿಕ್ಕೆ ಇಡುವಂಥದ್ದು. ಅದೇ ಅದು ಮರದಲ್ಲೇ ಬಿಟ್ಟರೆ ನಮಗೆ ಎಂತ ಸಹ ಸಿಗುದಿಲ್ಲ. ಬಾವಲಿ ಎಲ್ಲ ತಿಂದೆಲ್ಲ ಹೋಗ್ತದೆ. ಅದಕ್ಕೋಸ್ಕರ ನಾವು ಹಣ್ಣಾಗಿಸುವಂಥದ್ದು ಅಂದು ನಮ್ಮ ಅಪರೂಪ ಕೊಯ್ಪನಕ್ಲು ಅವಂಜಿ ಪರ್ನ ಅಂಡ ಎಂಚ ಗೊತ್ತಾಪುನು ದಾದ ಅಂದ ಪಂಡ ಬುಲೆದುಂಡ ಎಂಚ ಎಳತ್ತಿ ಯಾವುದು ಮತ್ತೆ ಯಾವುದಂತ ಹೇಳ್ತಾರೆ ಅದು ಹಣ್ಣಾಗ್ಲಿಕ್ಕೆ ಆಗಿದೆ ಅಂತ ಹಣ್ಣಾಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಅಂದರೆ ಒಂದು 5-6 ದಿವಸದಲ್ಲಿ ಅದು ಹಣ್ಣಾಗ್ತದೆ. ಅವರು ಟ್ರಿಕ್ಸ್ ಹೇಳಿ ಕೊಡ್ತಾರೆ. ಚಿಕ್ಕದು ಮರ ಮಾತ್ರ ಸುಮಾರು ಉಂಟು. ಈ ಕಲರ್ ಬರ್ತದೆ ಬೊಲೆಂಡ ಎಂಚ ಅದರ ಸ್ಕಿನ್ ಅನ್ನು ಉಜ್ಬೇಕು. ಮಂಜಲ್ ಹಳದಿ ಬರ್ತದೆ ಬರ್ಪುಡು ಐತ ಮೇಲ್ದಿತ್ರ ಇಂಚ ಬಲ್ತಂಡ ಅವು ಬುಲೆದನಂದ ಅರ್ಥ. ಪಚ್ಚೆ ಬರ್ರೆ ಬಲ್ಲಿ ಪಚ್ಚೆ ಬರ್ರೆ ಅಲ್ಲಿ ಇದು ಬೊಲೆದುಚಿ ಪಚ್ಚೆ ಪಚ್ಚೆ ನಲ್ಲ ಒಂಜಿ ವಾರ ಪೋಪುನು ಇಂಚ ಬರ್ಪುನು ಇಂಚ ಬರ್ರೆ ಅಲ್ಲಿ ಪರ್ನುಡು ಅವು ಎಡ್ಡೆ ಪರ್ನುಡು ಚೀಪೆ ಹರ್ಪುಜಿ ಈ ತರ ಎಲ್ಲ ಇದ್ರೆ ಹಳದಿ ಕಲರಲ್ಲಿ ಬಂದ್ರೆ ಇದೆಲ್ಲ ತುಂಬಾ ಸ್ವೀಟ್ ಇರ್ತದೆ ಅಂತ ಹೇಳಿ ಒಂದು 5-6 ದಿನದಲ್ಲಿ ಬೇಗ ಹಣ್ಣಾಗ್ತದೆ. ಪಚ್ಚೆ ಇದ್ರೆ ಅದಷ್ಟು ಸ್ವೀಟ್ ಇರುವುದಿಲ್ಲ, ಮತ್ತೆ ಅದು ಕಾಯಿ ಟೈಪ್ ಆಗಿ ಇರ್ತದೆ, ಒಳ್ಳೇದಾಗುದಿಲ್ಲ ಅಷ್ಟು. ಇಲ್ಲೊಂದು ಪಾತ್ರೆ ಇಟ್ಕೊಂಡು ಬಂದಿದ್ದೇವೆ, ಹಾಕುವ ಹಿಂಗೆ ಎಕ್ಕದೀಚಿ ಎಕ್ಕಲಿ ಆತೀಚಿ ದೇ ಪತನ್ವೆ ಯಾವ ಹೆಂಗೆ ಎಕ್ಕದಿದ್ದಾನೆ ಚಿಕ್ಕ ಕೊಯ್ತಾ ಇದ್ದಾರೆ ನೋಡ್ಬೋದು. ಕೆಲವು ನಾವು ಕೆಳಗಿದ್ದದ್ದೆಲ್ಲ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ನಾನು ಮರ ಹತ್ತಿದ್ದೆ, ತೆಗಿಲಿಕ್ಕೆ ಆಗಲಿಲ್ಲ. ಅವರು ಹತ್ತುವಾಗ ಬಾ ಕೊರ್ಲೆ ಲಂಚನೆ ಏನಿ ಅವಳು ಎಂಕ ಅವಳು ಪಾಯರೆ ಆತೀಚಿ ಪತ್ತರ ಕೈಕ್ ಆಧಾರ ಇದ್ದಿಲ್ಲ ನಂಗೆ ಬಡಕಲೆ ಬಡತಾರ ಅಂದ ಅಂಚದವು ದಿಕ್ಕುಚಿ ಕೈಕ್ ದಿಕ್ಕುಚಿ ಒಂದು 5 ದಿವಸ ಆಯ್ತು ನಾವು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಇಟ್ಟಿದ್ದೆವು. ನೋಡ್ಬೋದು ಪಾಡ್ದಿಂದ ಪಕ್ಕ ಪರ್ದು ನಮ್ಮ ಇಲ್ಲಲ್ದಾನೆ ಚಿಕ್ಕುದು ಅದೇ ನಮ್ಮ ಮನೆಯಲ್ಲಿ ಆದಂತಹ ಚಿಕ್ಕು 5 ಇಂಚ ಚೋಲ್ದೆಪ್ಪಡು. ಅದರ ಸಿಪ್ಪೆ ಚೆನ್ನಾಗಿ ತೆಗಿಬೇಕು. ಚೋಲ್ದೆಪ್ಪಡು ಒಳ್ಳೆ ಹಣ್ಣಾಗಿದೆ ಮಾತ್ರ, ಒಂದು ತಿಂದು ನೋಡಿದೆ ನಾನು. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ, ಹೊಸ ರೆಸಿಪಿಯೊಂದಿಗೆ ನಾವು ಬಂದಿದ್ದೇವೆ. ಚಿಕ್ಕು ಶೀರ, ಪೈನಾಪಲ್ ಶೀರ ಎಲ್ಲ ತಿಂದಿದ್ದೀರಲ್ವಾ, ಹಾಗೇನೆ ಚಿಕ್ಕು ಶೀರ.
ಈಗ ಈ ಸೀಸನ್ ಅಲ್ಲೆಲ್ಲ ಚಿಕ್ಕು ಎಲ್ಲ ಸಿಗ್ತದೆ, ನೀವು ಕೂಡ ಟ್ರೈ ಮಾಡಿ. ಮಾರ್ಕೆಟ್ ಅಲ್ಲೆಲ್ಲ ಚಿಕ್ಕು ಸಿಗ್ತದೆ ತಿಕ್ಕುಡು ಇದು ಮಾತ್ರ ಇಲ್ಲ ಅಲ್ದಲ್ಲಿ ಅಂದ. ಸರಿ ಜಾಗ್ರತೆ ತಾರ್ತದಲ್ಲ ಕೂಪುಡು ಪರ್ನದಿನತ ಅಂದ ನೆಲಕ್ಕೆ ಬುರುಂಡವು ಅಡೆಗೆ ಗಟ್ಟಿ ಆದಂತೇಳಿ ದಪ್ಪು ಕೊಯ್ದಲ್ಲ ಅಪ್ಪಜಿ ನೆಲಕ್ಕೆ ಬಿದ್ದಿರ್ತದಲ್ಲ, ನೆಲಕ್ಕೆ ಬಿದ್ದಿರ್ತದಲ್ಲ, ನೆಲಕ್ಕೆ ಕೊಯ್ನ ಬೂರ್ನ ಅಡೆಗೆ ಗಟ್ಟಿ ಅಪ್ಪನ ಮೆಯ್ಯ ಗಟ್ಟಿ ಅಪ್ಪನ ಅದು ಗಟ್ಟಿ ಆಗ್ತದೆ, ಅದನ್ನು ತೆಗೆಯುವಂಥದ್ದು. ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಒಳ್ಳೆದ ಇದಾಗಿದೆ, ಅದು ಹಣ್ಣಾಗಿದೆ. ನಾನೊಂದು ತಿಂದು ನೋಡಿದೆ, ಸಿಹಿ ಉಂಟದು. ಎಡ್ಡೆ ಚೀಪೆಂಡು ಊರ್ದಾತ ఒక పేద బాడదు మతొంದು ದೀಪ ಒಂದೆಲ್ಲ ಹತ್ತು ಮತ್ತೆ ಕೊಯ್ದು ಅಲ್ಪ ಇರತ್ತ ಓಡ್ದಿತ್ತೆ ಎರಡು ಕೊರಂಟು ಉಂಡ ಗೋಡಂಬಿ ಗೋಡಂಬಿ ನಮ್ಮ ಹತ್ರ ಇಡೀ ಇದು ಗೋಡಂಬಿ ಉಂಟು, ಬೆಚ್ಚ ಅಂತದೆ ಬೊಡ್ಡುಂಡಂತದ್ದು ತೂಕ. ಸರಿ, ಅದನ್ನ ಈಗ ಬಿಸಿ ಮಾಡ್ಲಿಕ್ಕೆ ಹೀಗೆ ಸಹ ಹಾಕ್ಬೋದು ನೀವು, ಅಂಗಡಿಯಲ್ಲಿ ಸಿಗುವಂತದ್ದು. ಸರಿ, ಅದನ್ನೀಗ ಬಿಸಿ ಮಾಡ್ಲಿಕ್ಕೆ ಉಂಟು. ನಾವು ಅದು ಇದು ಮಣ್ಣಿನ ಪಾತ್ರೆ ತಕೊಂಡಿದ್ದೇವೆ. ಅದು ಸ್ವಲ್ಪ ಜಾಗ್ರತೆಯಾಗಿ ಹುರಿಬೇಕು, ಯಾಕೆಂದ್ರೆ ಅದು ಅದು ಇದು ಸಿಡಿತದೆ. ಅದರ ಎಣ್ಣೆ ಎಲ್ಲ ಇದು ಎಂತ ಹೇಳ್ತಾರೆ, ರಟ್ಟುತ್ತದೆ. ಅದ್ರ ಸುನೆ ಅಂತ ಹೇಳ್ತಾರೆ. ಅದೆಲ್ಲ ಇದಾಗ್ತದೆ, ಅದು ಹಿಡಿಯುವಾಗ ನೋಡ್ಬೋದು. ಇದರಲ್ಲಿ ಯಾವ್ದು ಎಷ್ಟು ಒಳ್ಳೇದು ಸಿಗ್ತದೆ, ಎಷ್ಟು ಹಾಳು ಸಿಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಒಂದು ಮಿಸ್ಟೇಕ್ ಆಯ್ತು. ಮಿಸ್ಟೇಕ್ ಅಂದ್ರೆ ಎಂತ ಅಂತ ಗೊತ್ತಿಲ್ಲ. ಅದು ಮಣ್ಣಿನ ಪಾತ್ರೆ ಬಿಸಿ ಇಡುವಾಗಲೇ ಅದು ಹುಡೀತು, ಹಾಗೆಲ್ಲ ಕೆಲವು ಬೀಜ ಎಲ್ಲ ಕೆಳಗೆ ಬಿದ್ದಿದೆ. ಅಂದು ತುಂಬಾ ಹಳತ್ತು ಮಾತ್ರ ಅದು. ಹಾಗೆ ಅದರ ಹತ್ತಿರ ಹೋಗಿ ನಾನು ಮಾಡ್ತಾ ಇದ್ದೆ. ಪಾತ್ರೆಗೆ ಹಾಕ್ತಾ ಇದ್ದಾರೆ, ಅದು ಕಬ್ಬಿಣದ ಕಾವಲಿ. ಅದೊಂದು ಹುಡಿತದು, ಬಿಸಿ ತಾಗುವಾಗಲೇ ಅದು ಹುಡಿತು. ಪೂರ ಉಂಡ ನೋಡ್ಬೋದು. ನೋಡ್ಬೋದು ಅದು ಹೊಗೆ. ಡೇಂಜರ್ ಮಾತ್ರ, ಸ್ವಲ್ಪ ದೂರದಲ್ಲಿ ಇರಬೇಕು. ಘಾಟ್ ದೊಂಡೆ ಕುಟ್ಟುಂಡು ಬೀಜ ಅದನ್ನು ಫ್ರೈ ಮಾಡಿ ಬೀಜ ಕೊರಂಟು ಗೋಡಂಬಿಯನ್ನು ಮಾಡಿ ಹಾಕ್ತಾ ಇದ್ದಾರೆ. ನೋಡ್ಬೋದು, ಒಳ್ಳೆ ರುಚಿ ಬರ್ತದೆ ಮಾತ್ರ. ಇದು ನಾವೆಲ್ಲ ಸುಟ್ರೆ ಕೆಲವು ಕಟ್ಟಾಗ್ತದೆ, ಪರವಾಗಿಲ್ಲ. ನಮ್ಮ ಹತ್ರ ಸ್ವಲ್ಪ ಇತ್ತು, ಹಾಗೆ ನಾವು ಅದನ್ನು ಫ್ರೈ ಮಾಡಿತ್ತು. ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತೊಳೆದಿದ್ದೇವೆ. ಗ್ರೈಂಡ್ ಮಾಡಬಹುದು, ಅದೇ ಗ್ರೈಂಡ್ ಮಾಡಿದ್ರೆ ಅದು ಒಂಥರ ಮಾಯನ ಅವು ಅಂಟಂಟು ಬರ್ಪುಂಡು. ಐಕ್ ಇಂಚ ಮಲ್ತುಂದಂಡ ಐತ ಮಾಯನ ತುಂಡು ಅಪ್ಪಜಿ ನಮ್ಮ ಇಜ್ಜಿನ ಜಾರ್ಡ್ ಪಾಡ್ದಲ ಮಲ್ಪೊಲಿ ಮಲ್ಪರ ಅಲ್ಲಿಂದ ಇಜ್ಜಿ ಜಾರ್ಡ್ ಪಾಡ್ದ ಅವು ಒಂಜಿ ಮಾಯನ ಉಂಟತ ಐಟೊಂಜಿ ಅವು ಒಂಜಿ ಅಂಟೊಲ್ನೆ ಕಾಪುಂಡು ಮುದ್ದೈಲೆ ಕಾಪುಂಡು ಐಕ್ ಉಂಡು ಅಂಡ ನಮಕ ಇಂಚ ಮಲ್ಪುನಗಲ್ಲ ಬಾಯಿಗೆ ತಿಕ್ಕುಂಡತೆ ಅಂದು ಜಜ್ಜ ಸಣ್ಣ ಮಲ್ಪೊಡು ಬಿಸತ್ತಿಟ್ಟು ಬೊಕ ಎಡ್ಡಂದಿತ್ತಂದನೆ ಪುರ್ಜಿನಲ್ಲ ಹಾಕೊಂಡು ಅದು ಬೇಯುವಾಗ ಮಾತ್ರ ಮತ್ತೆ ಅದು ಸ್ಮ್ಯಾಶ್ ಆಗ್ತದೆ. ಒಂದು ಅಪ್ಪನತ ಬೇಯಿನಾಗ ಜಾಂತ ಪಣ್ಣದಂಡ ಜಾಂತಂದಂಡ ಯಾವುದು ಸಜ್ಜಿಗೆ ಒಂಚೂರು ಪೊತ್ತುಗ. ಸರಿ, ಸಜ್ಜಿಗೆ ಇಂಚ ಎಲ್ಲಿಯನ ಮಲ್ಲನ ಎಲ್ಲಿ ಸಜ್ಜಿಗೆ ಬಾಂಬೆ ರವ ಒಂದು ಎಲ್ಲಿಯ ಸಜ್ಜಿಗೆ ಬರ್ಕೊಂಡದ ಅವು ಬಾಂಬೆ ರವ ತಕೊಂಡಿದ್ದೇವೆ. ಅದಕ್ಕೆ ಅದೇ ಒಳ್ಳೇದು ಶೀರಾ ಮಾಡ್ಲಿಕ್ಕೆ, ತುಂಬಾ ಒಳ್ಳೇದಾಗ್ತದೆ. ಮಲ್ಪರ ಸಜ್ಜಿಗೆ ಮಲ್ಲ ಸಜ್ಜಿಗೆ ಹಾಕಿ ಇಡ್ಡೆ ಅಪ್ಪಚಿ ಆಯ್ತು ಒಂಚೂರು ನೆಯ್ಯಿ ಮೈತದೆ ಬಡಲೆ ದೀಪ. ಸರಿ, ಪಾತ್ರೆ ಇಟ್ರು ನೆಯ್ಯಿ ಮೈತದೆ ಒಂಚೂರು ಸಜ್ಜಿಗೆ ಬೆಚ್ಚ ಹಾಕ್ಬೋಡು. ಸರಿ, ತುಪ್ಪ ಹಾಕ್ತಾ ಇದ್ದಾರೆ. ಈಗ ರವೆಯನ್ನು ಹುರಿಬೇಕು ಸ್ವಲ್ಪ, ಒಂಜಿ ಚಮಚ ಇದು ನಮ್ಮ ಮನೆಯ ತುಪ್ಪ.
ಒಂಜಿ ಚಮಚ ಯಾವುದು ಅದರಿಂದ ನೆಯ್ಯಿ ಪೊದು ಬರತ್ತ ಅಂದೆ ಬೊಕ್ಕ ಬೊಂಡು ಬೊಕ್ಕ ಪಾಡೋಲಿ. ಸರಿ ತಗೊಳ್ತಾ ಇದ್ದಾರೆ. ನೆಟ್ ರಡ್ಡು ಒಂಜಿ ಲೋಟೆ ಎಲ್ಲಿಯ ಲೋಟೆ 2 ಲೋಟ ತೆತ್ತಂತ 2 ಲೋಟ ನಾವು ರವೆ ತಗೊಳ್ತಾ ಇದ್ದೇವೆ. ದಿಂಜ ಬಿಡಲ್ಲ ಜಾಸ್ತಿ ಹಾಕ್ಬೋದು. ದಿಂಜ ಮಲ್ಪೊಲಿ ಅದ ನಂಗೆ ಯಾವತ್ತೆ ಸ್ವಲ್ಪ ಪರಿಮಳ ಬರುವ ತನಕ ಹುರಿದ್ರೆ ಸಾಕು. ಅವು ಕಪ್ಪಾಯಿಟ್ಟು ಮಲ್ಪರಲ್ಲಿ ಸಾಕು ಇಷ್ಟು. ಯಾವ ಎಡ್ಡೆ ಬೆಚ್ಚಾಡಿ ಯಾರು ಇದು ತೀಯೋಡು. ಸರಿ ಎಡ್ಡೆ ಬೆಚ್ಚಾರಲ್ಲಿ ಎಡ್ಡೆ ಬೆಚ್ಚಾರಕ್ಕೆ ಕನ್ಸುದದ ಅಂದ್ರೆ ಇಲ್ಲಿ ಕರೆಂಟ್ ಇಲ್ಲ, ಹಾಗೆ ಸ್ವಲ್ಪ ಟಾರ್ಚ್ ಲೈಟ್ ಹಾಕಿ ನಾವು ವಿಡಿಯೋ ಮಾಡ್ತಾ ಇದ್ದೇವೆ. ಕರೆಂಟ್ ದೀಪ ಇಟ್ಟಿದ್ದೇವೆ. ನೆಯ್ಯಿ ಪಾಡ್ಕ ಸರಿ. ದ್ರಾಕ್ಷಿ ಎಲ್ಲ ಗೋಡಂಬಿಲ ಬೆಚ್ಚ ಅನ್ಕೊಡದ. ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನು ಬಿಸಿ ಮಾಡ್ಲಿಕ್ಕೆ ಉಂಟು. ಅದಕ್ಕೆ 1 ಚಮಚದಷ್ಟು ಒಂಜಿ ಚಮಚದ ಯಾವ ಬೊಕ್ಕ ಬೋಡ್ದಂಡೆ ಬೊಕ್ಕ ಪಾಡೋಣ. ಸರಿ. ಕೊರಂಟ್ ಪಾಡ್ಯೆ ಗೋಡಂಬಿ ಸ್ವಲ್ಪ ದ್ರಾಕ್ಷೆ ದಿಂಜ ಪಾಡೋಡು ಅಂತೆ. ಸರಿ, ಅದನ್ನು ಫ್ರೈ ಮಾಡಿ ತೆಗೆಯುವಂಥದ್ದು. ಫ್ರೈ ಮಾಡ್ತಾ ಇದ್ದಾರೆ. ಸರಿ ಸಾಕು. ಅದನ್ನೊಂದು ಪ್ಲೇಟಿಗೆ ತೆಗಿತಾ ಇದ್ದಾರೆ. ಕಟ್ ಮಾಡಿದಂತಹ ಚಿಕ್ಕು ನೋಡ್ಬೋದು. ಆ ತುಪ್ಪಕ್ಕೆನೆ ಹಾಕ್ತಾ ಇದ್ದೇವೆ. ಸರಿ, ತುಪ್ಪ ಹಾಕ್ತಾ ಇದ್ದಾರೆ ಸ್ವಲ್ಪ. ಅಂದ್ ಸಕ್ಕರೆ ಹಾಕ್ತಾ ಇದ್ದೇವೆ. ಸರಿ, ಸಕ್ಕರೆ ಹಾಕ್ತಾ ಇದ್ದಾರೆ. ರುಚಿ ನೋಡಿ ಮತ್ತೆ ಹಾಕುವಂಥದ್ದು ಸಕ್ಕರೆ. ಫ್ರೈ ಮಾಡಬೇಕು. ಬಿಸಿ ನೀರು ಹಾಕ್ತಾ ಇದ್ದೇವೆ. ಮೊದಲೇ ಕುದಿಸಿಟ್ಟಿದ್ದೇವೆ ನಾವು. 2 ಲೋಟ ಸಜ್ಜಿಗೆಗೆ 4 ಲೋಟ ನೀರು ಹಾಕ್ತಾ ಇದ್ದೇವೆ. ಮೊದಲೇ ನಾವು ಬಿಸಿ ಮಾಡಿ ಇಟ್ಟಿದ್ದೇವೆ ನೀರನ್ನು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇವೆ. ತುಪ್ಪ ಜಾಸ್ತಿ ಶೀರಕ್ಕೆ. ಕುದಿ ಬರ್ತಾ ಉಂಟು. ಕುದಿಪು ಹುರಿದು ನನ್ನ ಸಜ್ಜಿಗೆ ಪಾಡ್ಕ. ಸರಿ. ಬೆಯ್ಯರಂಚದಲ್ಲ ನಾನು ಸಜ್ಜಿಗೆ ಪಾಡ್ದು ಮತ್ತೆ ನನಗೆ ಶೀರಾ ಹಾಕ್ಬಿಡು. ಸರಿ, ಸಜ್ಜಿಗೆ ಪಾಡ್ಕ. ರವೆ ಹಾಕ್ತಾ ಇದ್ದಾರೆ ಫ್ರೈ ಮಾಡಿ ಅಂತ. ಬೆಚ್ಚ ಮಾಡ್ತದೆ ಇತ್ತು ನಾನು ಪಾಡ್ಕ. ಮಿಕ್ಸಪ್ ಮಾಡಬೇಕು ಚೆನ್ನಾಗಿ. ಇದು ಫ್ರೈ ಮಾಡಿದಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ನೋಡ್ಬೋದು ಕಲರೇ ಚೇಂಜ್ ಆಯಿತು. ಪರಿಮಳ ಎಲ್ಲ ಬರೋದುಂಟು. ಹಾಕಿದೆ ಸ್ವಲ್ಪ ಶೀರಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ. ಅಂದೆ ನಾವು ಏಲಕ್ಕಿ ಹಾಕ್ಲಿಲ್ಲ. ಏಲಕ್ಕಿ ಹಾಕಿದ್ರೆ ಚಿಕ್ಕುವಿನ ಪರಿಮಳ ಹೋಗ್ತದೆ, ಅದಕ್ಕೋಸ್ಕರ. ರುಚಿ ಕಮ್ಮಿ ಹಾಕುದು. ಅದೇ ನೆಯ್ಯಿ ಜಾಸ್ತಿ ಪಾಡ್ದ ಪೊಡಿ ಹಾಕುಚಿ ಈಚಿನ ಪೊಡಿ ಹಾಕುದು. ನೋಡಿ 2 ಲೋಟ ಸಜ್ಜಿಗೆಯಲ್ಲಿ ಇಷ್ಟಾಯ್ತು ಶೀರಾ. ಇಸ್ತಾನೆ ಇರಬೇಕು, ಬದಿದ್ರೆ ತಳ ಹಿಡಿತದೆ. ನೋಡ್ಬೋದು ತುಪ್ಪ ಎಲ್ಲ ಸಪ್ರೇಟ್ ಆಗ್ತಾ ಉಂಟು. ತುಪ್ಪ ಮಾಡ್ತೀನಕ್ಕ ಮೇಲ್ಗೆ ಬರ್ತದೆ. ಆಯ್ತು ಈಗ. ಸರಿ, ತಳ ಇದು ಬಿಡ್ತಾ ಉಂಟು ನೋಡ್ಬೋದು. ಏನೇನು ಅಂಟು ದಿವಸ ಇಲ್ಲ ಪಾತ್ರೆಗೆ. ಸರಿ ಆಯ್ತು ಈಗ. ಶೀರಾ ರೆಡಿ ಆಗಿದೆ. ನೋಡ್ಬೋದು ಶೀರಾ ಚಿಕ್ಕುವಿನ ಪೀಸಸ್ ಎಲ್ಲ ಕಾಣ್ತಾ ಉಂಟು. ನೋಡ್ಬೋದು ಒಂದು ಬೌಲಿಗೆ ಹಾಕ್ತಾ ಇದ್ದಾರೆ.
ದನ ಅಂತ ಗ್ಲಾಸ್. ನೋಡ್ಬೋದು. ಸ್ವಲ್ಪ ಡೆಕೋರೇಟ್ ಮಾಡು. ಪರಿಮಳ ಬರ್ಪುಣತೆ ಚಿಕ್ಕು ಒಳ್ಳೆ ಪರಿಮಳ ಬರ್ತಾ ಉಂಟು, ನೋಡ್ಬೋದು. ಹಾಂ ನೋಡ್ಬೋದು. ಶೀರ ಇದು ಹಿರಿಯರಿಗೆ ಇಡುವ ಹೊಸತ್ತು ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೊಸ ರೆಸಿಪಿಯನ್ನು. ಶೀರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಂ ಸರಿ. ಎಡಪಂಡೆ ಏನ್ ಜಾತನ ಸ್ವೀಟ್ ಮತ್ತ ಅಂದ ಜಾತಂಡೆ ಎಡ್ಡಾಪುಂಡು ಚಿಕ್ಕದಂದು ಗೊತ್ತಾಪುಂಡೆ ಅಂದೆ ಒಳ್ಳೆದಾಪುಂಡು ಎಡ್ಡಾಪುಂಡು. ಸರಿ, ಟ್ರೈ ಮಾಡ್ತಾ ಇದ್ದೇನೆ. ನೋಡುವ, ಬಿಸಿ ಬಿಸಿಯಾಗಿ ಇರುವ ಶೀರ ನೋಡ್ಬೋದು. ನೋಡುವ, ಟೇಸ್ಟ್ ಮಾಡುವ. ಒಳ್ಳೆದಾಗ್ತದೆ. ಚಿಕ್ಕು ಇದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ, ಸೂಪರ್ ಟೇಸ್ಟ್ ಮಾತ್ರ. ನೀವು ಚಿಕ್ಕು ಎಲ್ಲಾದರೂ ಸಿಕ್ಕಿದ್ರೆ ಈ ಥರ ಒಂದು ರೆಸಿಪಿಯನ್ನು ಮಾಡಿ, ಒಳ್ಳೆದಾಗ್ತದೆ. ಪೈನಾಪಲ್ ಎಲ್ಲ ನೀವು ಪೈನಾಪಲ್ದು ಶೀರ ತಿಂದಿರ್ತೀರಾ, ಚಿಕ್ಕು ಶೀರ ತಿಂದಿರ್ಲಿಕ್ಕಿಲ್ಲ. ಇದನ್ನೊಮ್ಮೆ ಟ್ರೈ ಮಾಡಿ ಹೊಸ ರೆಸಿಪಿಯನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾವು ಸಿಗ್ತೇವೆ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಇಂಗು ಚಿಕ್ಕು ಫುಲ್ ತಿಂದು ಶೀರ ಇತ್ತೆ ತಿಂದು ಪೂರ ಮುಗಿಪ ಸೂಪರ್ ಆತನ ನಿಕ್ಲುಲ ಪನ್ಪರ. ನಿಕ್ಲುಲ ಅವರ ಮಂತು ತೂಲೆ ಕಮೆಂಟ್ ತೆರಿಪಾಲೆ ಎಂಚ ಬೈದನು ಬಂದು ನಿಕ್ಲುಲ ಮಂತು ತೂದು ಟೇಸ್ಟ್ ಪೂರ ಪರ್ಲೆ ತಿಲ್ಲ. ಸರಿ, ಈ ವಿಡಿಯೋನ ಮೂಲೆ ಮುಗಿಪ ಒಂದಿಲ್ಲ. ನೆಕ್ಸ್ಟ್ ವಿಡಿಯೋ ತಿಕ್ಕಗ ಬಾಯ್.